ವೀಕ್ಷಕರೇ, ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಮತಕ್ಷೇತ್ರದಲ್ಲಿ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ JDS ಪಕ್ಷದ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ MB ಸದಾಶಿವ್ JDS ರಾಜ್ಯ ವಕ್ತಾರರು, ಉತ್ತರ ಕನ್ನಡ ಜಿಲ್ಲಾ ಚುನಾವಣಾ ಉಸ್ತುವಾರಿಗಳು, ಮತ್ತು ಮುನಾಫ್ ಮಿರ್ಜಾನ್ಕರ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿ JDS ಉತ್ತರ ಕನ್ನಡ ಜಿಲ್ಲಾ ಪ್ರಭಾರ ಅಧ್ಯಕ್ಷರು, ಹಾಗೂ M ಗಂಗಣ್ಣ JDS ರಾಜ್ಯ ಹಿರಿಯ ಉಪಾಧ್ಯಕ್ಷರು, ಹಾಗೂ ಸೈಯದ್ ಮುಜೀಬ್ JDS ಉತ್ತರ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು, ಹಾಗೂ ಸಂತೋಷ್ ರಾಯ್ಕರ್ ಸರ್ ಅವರು ಪ್ರಭಾವಿ ಯುವ ಉತ್ಸಾಹಿ JDS ಮುಖಂಡರು, ಮತ್ತು ಮುತ್ತಣ್ಣ ಸಂಗೂರ್ಮಠ್ JDS ಯಲ್ಲಾಪುರ ವಿಧಾನಸಭಾ ಕ್ಷೇತ್ರಾಧ್ಯಕ್ಷರು, ಹಾಗೂ ಶಿವು ಕಂಬಾರ್ JDS ಯುವ ಮುಖಂಡರು, ಈ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ politiciansinIndia.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಮ್ಮ ಕಿರು ಪರಿಚಯದೊಂದಿಗೆ ತಮ್ಮ ಮಾತನ್ನು ಪ್ರಾರಂಭ ಮಾಡಿ. ನಾನು ಮುನಾಫ್ ಮಿರ್ಜಾನ್ಕರ, ಮುಂಡಗೋಡ ಯಲ್ಲಾಪುರ ಕ್ಷೇತ್ರ. ನಾನು ಒಂದು 25 ವರ್ಷದಿಂದ ಈ ಪಕ್ಷ ಒಳಗೆ ಸೀನಿಯರಾಗಿ ಕೆಲಸ ಮಾಡ್ತಾ ಇದ್ದೇನೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಉಪಾಧ್ಯಕ್ಷ, ಮೈನಾರಿಟಿ ಜಿಲ್ಲಾ ಅಧ್ಯಕ್ಷ ಆಗಿ ಒಂದು 12 ವರ್ಷ ಕೆಲಸ ಮಾಡಿದ್ದೇನೆ. ಆಮೇಲೆ ಕಾರ್ಯಾಧ್ಯಕ್ಷ ಆಗಿದ್ದೆ. ಹೀಗೆ ಮೊನ್ನೆ ಸ್ವಲ್ಪ ನಮ್ಮ ಜಿಲ್ಲಾಧ್ಯಕ್ಷರು ಸ್ವಲ್ಪ ಅವ್ರದ್ದು ಆಕ್ಸಿಡೆಂಟ್ ಆಗಿ ಸ್ವಲ್ಪ ಅವರು ಇದು ರೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಇಲೆಕ್ಷನ್ಗೆ ಬಂದ ಕಾರಣ ನಮಗೆ ಕುಮಾರಣ್ಣ ಮತ್ತು ರಾಜ್ಯಾಧ್ಯಕ್ಷರು ಶೇಮೆ ಇಬ್ರಾಹಿಂ ಸಾಹೇಬರು ಹೀಗೆ ಪ್ರಭಾರ ಅಧ್ಯಕ್ಷ ಅಂತ ಮಾಡಿದ್ದಾರೆ, ಇನ್ಚಾರ್ಜ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹೀಗೆ ಜಿಲ್ಲಾ ಪೂರ ಸುತ್ತಾಡಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಬೇಕು ಮತ್ತು ನಮ್ಮ ಸಂಘಟನೆ ಬಗ್ಗೆ ಎಲ್ಲೇ ಸ್ವಲ್ಪ ಕೊರತೆ ಇದೆ ಅದು ಎಲ್ಲ ಗಟ್ಟಿ ಮಾಡಬೇಕಂತ ನಾವು ಅಡ್ಡಾಡ್ತಾ ಇದ್ದೀವಿ. ಹೀಗೆ ನಮ್ಮ ರಾಜ್ಯ ವಕ್ತಾರಾದರು ಅವರು ಬೆಂಗಳೂರಿನಿಂದ ಹೀಗೆ ಉಸ್ತುವಾರಿ ಹಾಕಿದ್ದಾರೆ. ಇಲ್ಲೇ ಅವರಿಗೆ ಕುಮಟಾ ಮುಗಿಸಿ ಆಮೇಲೆ ಇದು ಸಿರ್ಸಿಲಿಂದ ನಿನ್ನೆ ಹಳೆಯಾಳ, ಇದು ದಾಂಡೇಲಿಯಿಂದ ಇವತ್ತು ಹಳೆಯಾಳ, ಹೀಗೆ ಯಲ್ಲಾಪುರ ಹೋಗಿ ನಾವು ಮುಂಡಗೋಡ ಹೋಗ್ತಾ ಇದ್ದೀವಿ. ಈ ಮೊದಲು ಏನು ನಾವು ಹೇಳೋದು ಅಂದರೆ, ನಮ್ಮ ಇಲ್ಲೇ ಜಿಲ್ಲೆ ಒಳಗೆ ಹಿಂದೆ 2 ನಮ್ಗೆ ಸೀಟು ಬಂದಿತ್ತು, 2 ಜನ MLA ಅವರಾಗಿದ್ದರು. ಆ ನಂತರ ಸ್ವಲ್ಪ ಏನೋ ನಮ್ಮ ಪಕ್ಷದ ಒಂದು ಸ್ವಲ್ಪ ಇದು ಆಗಿ ಸ್ವಲ್ಪ ಹಿಂದೆ ಆಗಿತ್ತು. ಹೀಗೆ ಮತ್ತೆ ಈ ಸಲ ನಮ್ಮ 3-4 ಸೀಟು ಗೆಲ್ಲೋದು ಪಕ್ಕ ನಮ್ಮ ಜಿಲ್ಲೆ ಒಳಗೆ. ಸರ್, ಪಕ್ಷವನ್ನು ಯಾವ ರೀತಿ ಸಂಘಟನೆಯನ್ನು ಮಾಡ್ತಾಯಿದ್ರಿ? ಪಕ್ಷ ಸಂಘಟನೆ ಅಂದರೆ ಈಗ ನಮ್ಮ ಎಲ್ಲ ಪದಾಧಿಕಾರಿ ಸೀನಿಯರ್ ಈಗ ಹೊಸಬರು ಬರೋರು, ಯಾಕಂದರೆ ಈಗ ನಮ್ಮ ಗೋಟ್ನೇಗರ್ ಸಾಹೇಬರು ಈಗ ಅವರು ಕಾಂಗ್ರೆಸ್ನಿಂದ ಬಂದಿದ್ದಾರೆ. ಪೈ ಅಂತ ಅವರು ಕಾಂಗ್ರೆಸ್ಸು ಮತ್ತು ಹೋರಾಟಗಾರರು ಅವರು ಈಗ ಹೊಸದಾಗಿ ಬಂದ್ದಾರೆ. ಅವರಿಗೆಲ್ಲ ತೊಗೊಂಡು ಹಳೆ ಕಾರ್ಯಕರ್ತರು, ಹಳೆ ಲೀಡರ್ಸು, ಹಾಗೆ ಹೊಸಬರು, ಯಾಕಂದರೆ ಎಲ್ಲರಿಗೆ ಒಂದು ಕೂಡಿಸಿ ನಾವೊಂದು ಸಂಘಟನೆ ಮಾಡಿ ಆ ಅಭ್ಯರ್ಥಿ ಗೆಲ್ಲಬೇಕು. ನಮಗೆ ಕುಮಟಾ ಒಳಗೆ ಸುರಸ್ವಾಮಿಯವರು ಇದ್ದಾರೆ, ಅಲ್ಲೇ ನಮ್ಮ ಪಕ್ಷ ಸ್ವಲ್ಪ ಗಟ್ಟಿ ಇದೆ. ಅದಕ್ಕೆ ಪೂರ ನಾವು ಸಂಘಟನೆಗೆ ಎಲ್ಲರಿಗೂ ಕೂಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸರ್ ನಮಸ್ತೆ. ಸರ್ ತಮ್ಮ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ. ನಾನು MB ಸದಾಶಿವ, ಕರ್ನಾಟಕ ರಾಜ್ಯ ಜನತಾದಳದ ಮಾಧ್ಯಮದ ವಕ್ತಾರನಾಗಿ ಮತ್ತು ಮಾಧ್ಯಮದ ಸಂಚಾಲಕನಾಗಿ ಕೆಲಸ ಮಾಡ್ತೇನೆ. ಉತ್ತರ ಕನ್ನಡ ಜಿಲ್ಲೆಗೆ ವಿಶೇಷವಾಗಿ ಉಸ್ತುವಾರಿಯನ್ನು ನನಗೆ ವಹಿಸಿಕೊಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಜನತಾದಳದ ಒಂದು ಪ್ರಗತಿ ಮತ್ತು ಜನತಾದಳದಲ್ಲಿ ಅತ್ಯಂತ ಹೆಚ್ಚಿನ ಆಸಕ್ತಿ ವಹಿಸಿ ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತರು ಸಂಘಟಿತರಾಗಿರುವ ಹಿನ್ನೆಲೆಯಲ್ಲಿ ಇಲ್ಲಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಆರಿಸಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಎಲ್ಲ ಚುನಾವಣಾ ಪ್ರಕ್ರಿಯೆಗಳನ್ನು ಗಮನಿಸುವುದಕ್ಕೆ ಮತ್ತು ಅಗತ್ಯವಿರುವಂಥ ಸಲಹೆ ಮಾರ್ಗದರ್ಶನ ಕೊಡುವುದಕ್ಕೆ ನಾನು ನಿಯುಕ್ತಿಗೊಂಡಿದ್ದೇನೆ. ಅದಕ್ಕಾಗಿ ನಾನು ಕೆಲವು ದಿನಗಳಿಂದ ಇಲ್ಲಿ ವಾಸ್ತವ್ಯ ಹೂಡಿ ಎಲ್ಲ ಕ್ಷೇತ್ರಗಳಲ್ಲಿ ಉದ್ದಗಲಕ್ಕೂ ಇಲ್ಲಿಯ ಪದಾಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಸರ್, 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ JDS ಪಕ್ಷ ಅಧಿಕಾರಕ್ಕೆ ಬಂದರೆ ಈ ಒಂದು ರಾಜ್ಯದ ಜನತೆಗೆ ಕೊಡುಗೆ ಏನು ಕೊಡ್ತಾ ಸರ್? ಭಾಳ ಒಳ್ಳೆಯ ಪ್ರಶ್ನೆ ಇದು. ಯಾಕೆಂದರೆ ಕರ್ನಾಟಕದ ಇತಿಹಾಸ ತೆಗೆದರೆ 83ರಿಂದ ನಮ್ಮ ಸರ್ಕಾರ ಯಾವಾಗ ಬಂತು, 83, 85, 89, 94 ಈ ಎಲ್ಲ ಹಂತಗಳಲ್ಲಿ ಜನತಾದಳದ ಸಾಧನೆ ಇವತ್ತು ಕರ್ನಾಟಕದ ಸಾಧನೆ. ಅದನ್ನು ಪ್ರತ್ಯೇಕಿಸಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಯಾವುದೇ ಪಕ್ಷದ ಅಧಿಕಾರ ಬಂದರೂ ಕೂಡ ಈ ಮಧ್ಯೆ ಅವರು ನಮ್ಮನ್ನು ಅನುಕರಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ ಹೊರತು ನಮ್ಮನ್ನು ಮೀರಿ ಯಾವುದೇ ಸಾಧನೆಯನ್ನು ಮಾಡಿಲ್ಲ. ರೈತರ ವಿಚಾರ ತಗೊಂಡ್ರೆ, ನಾವು ಕಳೆದ ಬಾರಿ ಚುನಾವಣೆಗೆ ನಿಂತಾಗ ನಾವು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಗುರಿ ಇಟ್ಕೊಂಡು ನಾವು ಕೆಲಸ ಮಾಡಿದ್ವಿ. ಆದರೆ ನಮ್ಮದು ವೈಯಕ್ತಿಕವಾಗಿ ನಮ್ಮ ಪಕ್ಷ ಗರಿಷ್ಠ ಸ್ಥಾನಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಒಂದು ದೈವ ಚಿತ್ತ, ನಮ್ಮ ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾದರು. ನಾವು ಏನು ಭರವಸೆಯನ್ನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ವು
ರೈತರ ಸಾಲವನ್ನು 1 ಲಕ್ಷದವರೆಗೆ ಮನ್ನಾ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ವು. ಆ ಭರವಸೆಯನ್ನು ಎಲ್ಲ ವೈರುಧ್ಯಗಳ ಹೊರತಾಗಿಯೂ, ಬೇರೆ ಪಕ್ಷಗಳ ಅಸಹಕಾರದ ಹೊರತಾಗಿಯೂ ನಾವು ಬಜೆಟ್ನಲ್ಲಿ ಇಟ್ಟು 53,000 ಕೋಟಿ ರೂಪಾಯಿಯನ್ನು ಮನ್ನಾ ಮಾಡಿದ್ದೇವೆ. ಹಾಗಾಗಿ ಇಂಥ ಸಾಧನೆಗಳ ಹಿನ್ನೆಲೆಯಲ್ಲಿ ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವು ಭಾಳ ಸ್ಪಷ್ಟವಾದ ಗುರಿ ಮತ್ತು ನೀಲಿ ನಕಾಶೆಯನ್ನು ಸಿದ್ಧಪಡಿಸಿದ್ದೇವೆ. ಅದು ಪಂಚರತ್ನ ಅನ್ನುವಂಥ ಯೋಜನೆಗಳನ್ನು ಹಾಕಿದ್ದೇವೆ. ಎಲ್ಲ ವರ್ಗದ ಜನರನ್ನು ತಲುಪಬೇಕು, ಬಡವರ ಶಕ್ತಿಯನ್ನು ಹೆಚ್ಚಿಸಿ ಅವರ ಬದುಕು ಕಟ್ಟಿಕೊಳ್ಳೋದಕ್ಕೆ ನೆರವಾಗುವಂಥ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಅನ್ನೋದು ನಮ್ಮ ಮೊದಲನೆಯ ಒಂದು ಉದ್ದೇಶ. ಯಾವುದೇ ರೀತಿಯ ಭ್ರಷ್ಟಾಚಾರವಿಲ್ಲದಂಥ ಒಂದು ನಿಷ್ಕಳಂಕವಾದಂಥ ಅಸ್ಖಲಿತವಾದಂಥ ಸರ್ಕಾರವನ್ನು ರಚನೆ ಮಾಡೋದು ನಮ್ಮ ಉದ್ದೇಶ. ಅದಕ್ಕಾಗಿ ನಮ್ಮ ಪಕ್ಷ ಭಾಳ ಉತ್ತಮವಾದ ಕಾರ್ಯಕ್ರಮವನ್ನು ರೂಪಿಸಿದೆ. ಅದು ಶಿಕ್ಷಣದ ಬಗ್ಗೆ ಇರ್ಬೋದು, ಮಹಿಳೆಯರ ಸಬಲೀಕರಣದ ಬಗ್ಗೆ ಇರ್ಬೋದು, ಯುವಕರ ಉದ್ಯೋಗದ ಬಗ್ಗೆ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ಹಾಗೆ ಆಸ್ಪತ್ರೆ ಇತ್ಯಾದಿಗಳ ರಚಿಸೋದಲ್ಲಿರ್ಬೋದು. ನಮ್ಮ ಎಲ್ಲ ಒಂದು ಕಾರ್ಯಕ್ರಮಗಳು ಬೇರೆ ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಏನು ತಿಳ್ಕೊಂಡಿದ್ದಾವೆ, ಆ ರಾಷ್ಟ್ರೀಯ ಪಕ್ಷಗಳಿಂದ ಒಂದು ಹೆಜ್ಜೆ ನಾವು ಮುಂದಕ್ಕಿದ್ದೇವೆ. ಯಾಕಂದರೆ ನಾವು ಸ್ಥಳೀಯವಾಗಿ ಯೋಚನೆ ಮಾಡ್ತೇವೆ, ಸ್ಥಳೀಯ ಅಭಿವೃದ್ಧಿಗೆ ಒತ್ತು ಕೊಡ್ತೇವೆ. ಗ್ರಾಮಾಂತರ ಪ್ರದೇಶದಿಂದ ಹಳ್ಳಿಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಈ ರಾಜ್ಯವನ್ನು ಕಟ್ಟಬೇಕು. ಕನ್ನಡದ ನೆಲ, ಜಲ, ಅಸ್ಮಿತೆಯನ್ನು ಉಳಿಸಬೇಕು, ಕನ್ನಡ ಭಾಷೆಯನ್ನು ಉಳಿಸಬೇಕು, ನಮ್ಮ ನಂದಿನಿಯಂಥ ಸಂಸ್ಥೆಗಳನ್ನು ಬೆಳೆಸಬೇಕು. ಇದು ನಮ್ಮ ಉದ್ದೇಶ. ಇಂತಹ ದೃಷ್ಟಿಯಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಈ ಕೆಲಸಗಳನ್ನು ಮಾಡೋದಕ್ಕಾಗೋದಿಲ್ಲ. ಮೇಕೆದಾಟು ಮಹದಾಯಿ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಅವರಿಗೆ ಇಚ್ಛಾಶಕ್ತಿ ಇಲ್ಲ. ಇವತ್ತು ಬೆಳಗಾಂನಲ್ಲಿ ಸಮಸ್ಯೆಗಳಿವೆ. ಇವೆಲ್ಲವನ್ನು ಮೀರಿ ನಿಲ್ಲುವಂಥ ಒಂದು ಪಕ್ಷ ಇದ್ದರೆ ಅದು ಜನತಾದಳ ಅನ್ನುವಂಥ ಸಂತೋಷ ಮತ್ತು ಹೆಮ್ಮೆ ನಮಗಿದೆ. ನಮ್ಮ ಕಾರ್ಯಕ್ರಮಗಳು ಸ್ಪಷ್ಟ ಇವೆ. ನಾವು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ ನಂತರ ಈಗಾಗಲೇ ಮಾಧ್ಯಮದ ಮೂಲಕ ಗೊತ್ತಾಗಿರ್ಬೋದು ನಿಮಗೆ, ಒಂದು ಹೊಸ ಅಲೆ ಎದ್ದಿದೆ. ಹಳ್ಳಿಗಳಲ್ಲಿ ಜನತಾ ದಳದ ಬಗ್ಗೆ ಮತ್ತು ಕುಮಾರಸ್ವಾಮಿ ಅವರ ಬಗ್ಗೆ ಭಾಳಷ್ಟು ದೊಡ್ಡ ಅಭಿಮಾನದ ಒಂದು ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ಆದ್ದರಿಂದಾಗಿ ಮುಂದಿನ ಸರ್ಕಾರ ನಮ್ಮದೇ ಆಗಿರ್ತದೆ ಮತ್ತು ಜನಪರವಾದ ಸರ್ಕಾರ ಆಗಿರ್ತದೆ. ಭಾಳ ಸ್ವಚ್ಛ ಮತ್ತು ದಕ್ಷ ಸರ್ಕಾರವನ್ನು ಈ ರಾಜ್ಯದಲ್ಲಿ ಮತ್ತೆ ಕಾಣುವಂತಾಗ್ತದೆ ಅನ್ನುವಂಥ ಭರವಸೆ ನಮಗೆ ಬಂದಿದೆ. ಇನ್ನು ಈ ಕ್ಷೇತ್ರಕ್ಕೆ ಬಂದಾಗ ನನಗೆ ವಿಶೇಷವಾಗಿ ಈ ಒಂದು ಉತ್ತರ ಕನ್ನಡ ಜಿಲ್ಲೆ ಹಿಂದೆ 2 ಶಾಸಕರು ನಾವು ಪಡೆದಿದ್ದರು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಾಕೆ ಮತ್ತೆ ನಾವು ಶಾಸಕರನ್ನ ಇಲ್ಲಿಂದ ಗೆಲ್ಲಿಸಿ ಕಳಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಂದಾಗ ನಾನು ಹಿರಿಯರೊತ್ತಿಗೆ ಎಲ್ಲ ಚರ್ಚೆ ಮಾಡಿದ್ದೇವೆ, ಎಲ್ಲರ ಕಡೆ ಗಮನ ಇಟ್ಟು ನೋಡಿದ್ದೇವೆ. ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆ, ಹಳೆ ಕಾರ್ಯಕರ್ತರಿದ್ದಾರೆ, ಸಂಘಟನೆ ಬಹಳ ಚೆನ್ನಾಗಿದೆ. ಕೆಲವೊಂದು ಸಂಪರ್ಕದ ಕೊರತೆ ಇತ್ತು. ಆ ಸಂಪರ್ಕದ ಕೊರತೆಯನ್ನು ನಾವು ಈಗ ಸರಿಪಡಿಸಿಕೊಂಡು ಮತ್ತೆ ಈ 2 ರಾಷ್ಟ್ರೀಯ ಪಕ್ಷಗಳ ಸೆಡ್ ಹೊಡೆದು ನಿಂತಿದ್ದೇವೆ. ನಾನು ಭಾಳ ಒಂದು ಆತ್ಮವಿಶ್ವಾಸದಿಂದ ಹೇಳ್ತೇನೆ, ಮುಂದಿನ ದಿನಗಳಲ್ಲಿ ಇಲ್ಲಿಂದ 3 ರಿಂದ 4 ಶಾಸಕರು, ಜನತಾದಳದ ಶಾಸಕರು ಹಸಿರು ಟವಲ್ ಹಾಕ್ಕೊಂಡು ವಿಧಾನಸಭೆಯಲ್ಲಿ ಕೂತ್ಕೊಳ್ತಾರೆ ಮತ್ತು ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲಿ ನಾನು ದಾಂಡೇಲಿ ಹಳಿಯಾಳ ಕ್ಷೇತ್ರಕ್ಕೆ ಬಂದಾಗ, ಈ ಹಳಿಯಾಳ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಹುಲಿಗಳಿವೆ, ಭಾಳ ದೊಡ್ಡ ಅನುಭವಿಗಳಿದ್ದಾರೆ. ಆದರೆ ಇಂಥ ಒಂದು ಕ್ಷೇತ್ರ, ಇದರಲ್ಲಿ ಪ್ರವಾಸೋದ್ಯಮದಲ್ಲಿ ಭಾಳಷ್ಟು ಯೋಜನೆಗಳನ್ನು ತರಬಹುದು. ಅನೇಕ ಯುವಕರಿಗೆ ಪ್ರವಾಸೋದ್ಯಮದ ಯೋಜನೆಗಳ ಮೂಲಕ ಉದ್ಯೋಗಗಳನ್ನು ಸೃಷ್ಟಿಸ್ಬೋದು. ಇಲ್ಲಿಯ ಆರ್ಥಿಕ ಚಟುವಟಿಕೆಗಳಿಗೆ ಇನ್ನಷ್ಟು ಗರಿಕೆದರಿ ಇಲ್ಲಿಯ ಜನರ ಶಕ್ತಿ ಹೆಚ್ಚಿಸುವಂಥ ಪ್ರವಾಸೋದ್ಯಮವನ್ನು ಬಳಸಿಕೊಳ್ಳಿಲ್ಲ. ಇಲ್ಲಿ ಸರ್ಕಾರಿ ಶಾಲೆಗಳು, ಸರ್ಕಾರಿ ವ್ಯವಸ್ಥೆಗಳಿಂದ ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ಅನೇಕ ಸರ್ಕಾರಿ ಸಂಸ್ಥೆಗಳನ್ನು ಹುಟ್ಟು ಹಾಕಲಿಲ್ಲ. ಒಳ್ಳೆಯ ಒಂದು ಹೈಟೆಕ್ ಆಸ್ಪತ್ರೆ ಇಲ್ಲಿ ಕಾಣ್ತಾ ಇಲ್ಲ. ಇಷ್ಟು ಜನ ಪ್ರವಾಸಿಗರು ಬರ್ತಾರೆ, ಇಷ್ಟು ಒಂದು ಉದ್ಯಮಗಳಿವೆ, ಪೇಪರ್ ಮಿಲ್ ಅನ್ನೋಂಥ ದೊಡ್ಡ ಸಂಸ್ಥೆ ಇದೆ, ಆದರೆ ರಸ್ತೆಗಳು ಇನ್ನೂ ಸರಿಯಾದ ವ್ಯವಸ್ಥೆ ಇಲ್ಲ. ಇವೆಲ್ಲವನ್ನು ನಾವು ಗಮನಿಸಿದರೆ ನಮಗೊಂದು ಬದಲಾವಣೆ ಬೇಕಾಗ್ತದೆ. ಇವತ್ತು ಕಾರ್ಮಿಕರ ವಿಚಾರ ತಗೊಂಡ್ರೆ, ನಮ್ಮ ಪೇಪರ್ ಮಿಲ್ನಲ್ಲಿ ಭಾಳಷ್ಟು ಜನ ಕಾರ್ಮಿಕರಿದ್ದಾರೆ. ಈ ಕಾರ್ಮಿಕರಿಗೆ ಇವತ್ತು ಹಿಂದಿನ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ ಅಂತ ಏನು ಕರೆಸ್ಕೊಳ್ತಾರೆ, ಆ ಸರ್ಕಾರಗಳು ಕಾರ್ಮಿಕ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದ್ದಾರೆ. 8 ಗಂಟೆ ದುಡಿಬೇಕಾದ ಕಾರ್ಮಿಕ ಇವತ್ತು 12 ಗಂಟೆ ದುಡಿಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ. 12 ಗಂಟೆ ದುಡಿಲಿಕ್ಕೆ ನಮ್ಮ ಯುವಕರು, ನಮ್ಮ ಕಾರ್ಮಿಕರು ಸಿದ್ಧರಿದ್ದಾರೆ. ಆದರೆ ಅವ್ರಿಗೆ ಕೊಡುವ ಸಂಬಳ ಎಷ್ಟು? ಅವ್ರಿಗೆ ಯಾವ ರೀತಿಯಲ್ಲಿ ಅವರ ಶಕ್ತಿಯನ್ನು ಹೆಚ್ಚಿಸಿದ್ದಾರೆ? ಅದನ್ನು ಏನೂ ಮಾಡದೆ ಕೇವಲ ಅವರ ಕೆಲಸದ ಅವಧಿಯನ್ನು ಹೆಚ್ಚಿಸಿದಂಥ ಒಂದು ದುರಂತ ಈ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಅನ್ನೋದನ್ನು ಈ ಕಾರ್ಮಿಕರ ಪರವಾಗಿ ನಾವು ಧ್ವನಿ ಎತ್ತಬೇಕಾಗ್ತದೆ. ಇದಕ್ಕೆ ವಿಧಾನಸಭೆಯಲ್ಲಿ ಮಾತಾಡೋರು ಬೇಕಾಗ್ತದೆ. ಇವತ್ತೇನಾಗಿದೆ, ಭಾಳ ವರ್ಷಗಳಿಂದ ಅನುಭವ ಇದ್ದವರು, ಬೇರೆ ಬೇರೆ ಒಂದು ಅಧಿಕಾರವನ್ನು ಅಲಂಕರಿಸಿದವರು, ಅಧಿಕಾರವನ್ನು ಪಡೆದವರು ಈ ಜನಸಾಮಾನ್ಯರ ಬಗ್ಗೆ, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಗೊಡವೆಗೆ ಹೋಗೋದಿಲ್ಲ. ದೊಡ್ಡ ದೊಡ್ಡ ಸಂಸ್ಥೆಗಳ ಬಗ್ಗೆ, ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ಮಾತಾಡ್ಬೋದು. ಆದರೆ ಜನಸಾಮಾನ್ಯರ ಬಗ್ಗೆ, ಗ್ರಾಮಾಂತರ ಪ್ರದೇಶದ ಕೃಷಿಕರ ಬಗ್ಗೆ, ಇಲ್ಲಿರುವಂಥ ಬಡವರ ಬಗ್ಗೆ ಮಾತಾಡಬೇಕಾದವರು ಅನುಭವಿಗಳು ಬೇಕಾಗ್ತಾರೆ. ಆ ನಿಟ್ಟಿನಲ್ಲಿ VL ಘಟ್ನೇಕರ್ ಅವರು ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ಅನುಭವಿಗಳು ಹೌದು, ಅನುಭವದಿಂದ ಮಾಗಿದ್ದಾರೆ. ಅವರಿಗೆ ಅನೇಕ ವಿಚಾರಗಳ ಬಗ್ಗೆ ಸ್ಪಷ್ಟವಾದ ನಿಲುವಿದೆ. ಎಲ್ಲ ವರ್ಗದ ಜನರು ಒಟ್ಟಿಕೊಂಡು ಹೋಗುವಂಥ ಒಂದು ಗುಣ ಇದೆ.
ಪ್ರತಿ ಧರ್ಮ, ಪ್ರತಿ ಜಾತಿ, ಪ್ರತಿ ವರ್ಗದವರನ್ನು ಪ್ರೀತಿ ವಿಶ್ವಾಸದಿಂದ ಕಾಣುವಂಥ ಘೋಟ್ನೇಕರ್ ಅವರು ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ಅದರಿಂದಾಗಿ ನಮಗೆ ಹೆಮ್ಮೆ ಮತ್ತು ಸಂತೋಷ ಇದೆ. ಈ ಬಾರಿಯ ಚುನಾವಣೆ ಹಳಿಯಾಳ ಕ್ಷೇತ್ರದಲ್ಲಂತೂ ಸ್ಪಷ್ಟವಾಗಿ ನಾವು ಮುನ್ನಡೆಯನ್ನು ಸಾಧಿಸಿದ್ದೇವೆ. ಮಾಧ್ಯಮದಲ್ಲಿ ಬಹುಶಃ ಇನ್ನೊಂದು ಕೆಲವು ದಿನಗಳಲ್ಲಿ ನಿಮಗೂ ಗೊತ್ತಾಗುತ್ತೆ, ಮುನ್ನಡೆಯನ್ನು ಸಾಧಿಸಿದ್ದೇವೆ. ನಾವು ರಾಷ್ಟ್ರೀಯ ಪಕ್ಷನ ಹಿಂದಿಕ್ಕಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ತುಂಬ JDS ಪಕ್ಷದ ಪ್ರಣಾಳಿಕೆಗಳೇನೇನಿದ್ದಾವೆ? ಈಗ ನಾವು ಚುನಾವಣಾ ಪ್ರಣಾಳಿಕೆಯನ್ನು ವಿಶೇಷವಾಗಿ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಾವು ಈ ಎಲ್ಲ ರಾಷ್ಟ್ರೀಯ ಪಕ್ಷಗಳಿಂದ ಒಂದು ಹೆಜ್ಜೆ ಮುಂದಿದ್ದೇವೆ ಅನ್ನೋದಕ್ಕೆ ಉದಾಹರಣೆಯಾಗಿ ಹೇಳ್ತಾ ಇದ್ದೇನೆ. ನಾವು ಪ್ರಥಮವಾಗಿ ಜಲಧಾರೆ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ. ನಮ್ಮ ಕರ್ನಾಟಕದ ಜಲ ಸಂಪತ್ತನ್ನು ಉಳಿಸಬೇಕು, ಪ್ರತಿ ಹಳ್ಳಿಗಳಿಗೆ ನೀರು ಕೊಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ವಚ್ಛವಾದಂಥ ಪೋರ್ಟೇಬಲ್ ಡ್ರಿಂಕಿಂಗ್ ವಾಟರ್ ಅಂತ ಏನು ಹೇಳ್ತೇವೆ, ಕುಡಿಯುವ ಶುದ್ಧ ನೀರಿನ ವ್ಯವಸ್ಥೆ ಆಗಬೇಕು, ರೈತರ ಜಮೀನುಗಳಿಗೆ ನೀರು ಹರಿದು ಬರಬೇಕು, ಇದು ನಮ್ಮ ಆದ್ಯತೆ. ಅದಕ್ಕಾಗಿ ಜಲಧಾರೆ ಅನ್ನೋಂಥ ಕಾರ್ಯಕ್ರಮವನ್ನು ಮಾಡಿದೆವು. ಅದ್ಭುತವಾದ ಯಶಸ್ಸನ್ನು ಈ ಕಾರ್ಯಕ್ರಮ ಕಂಡಿತು. ಅದಾದ ನಂತರ ನಾವು ಮತ್ತೆ ಇಡೀ ರಾಜ್ಯಕ್ಕೆ ಏನು ಮಾಡಬೇಕು, ಮುಂದಕ್ಕೆ ನಮ್ಮ ರಾಜ್ಯ ಹೇಗಿರಬೇಕು. ನಿಮಗೆ ಗೊತ್ತಿದೆ, ನಮ್ಮ ಕರ್ನಾಟಕ ರಾಜ್ಯ ಸಂಪದ್ಭರಿತವಾದಂಥ ರಾಜ್ಯ. ವಿಶ್ವೇಶ್ವರಯ್ಯನಂಥವರು ಕಟ್ಟಿದಂಥ ಕನ್ನಂಬಾಡಿ ಅಣೆಕಟ್ಟಿರ್ಬೋದು, ಅವರು ಮಾಡಿದಂಥ ಸಾಧನೆಗಳಿಂದ, ಒಡೆಯರಂಥ ಆಡಳಿತಗಾರರಿಂದ ಕರ್ನಾಟಕ ಪುನರ್ನಿರ್ಮಾಣ ಆಗಿರೋದನ್ನು ನಾವು ನೋಡಿದ್ದೇವೆ. ಅಂಥ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯದ ಸಂಪತ್ತನ್ನು ಉತ್ತರ ಪ್ರದೇಶಕ್ಕೆ ನಮ್ಮ GSTಯಲ್ಲಿ ಬರುವಂಥ ಆದಾಯ 1 ಲಕ್ಷ ಕೋಟಿಗೂ ಹೆಚ್ಚಿನ ಆದಾಯವನ್ನು, ನಮಗೆ ಬರಬೇಕಾದಂಥ ಆದಾಯವನ್ನು ಕೊಡದೆ ಉತ್ತರಕ್ಕೆ ಕೊಂಡೊಯ್ದಂಥ ಸರ್ಕಾರ ಈಗ ನಮ್ಮನ್ನು ಆಡಳಿತ ಮಾಡ್ತಾ ಇದೆ. ಅಂಥ ದೃಷ್ಟಿಯಿಂದ ನಾವು ನಮ್ಮ ರಾಜ್ಯದ ಅಸ್ಮಿತೆಯನ್ನು ಉಳಿಸ್ಕೊಳ್ಬೇಕು, ನಮ್ಮ ರಾಜ್ಯದ ಸಂಪತ್ತನ್ನು ಹೆಚ್ಚಿಸಬೇಕು, ಆ ಮೂಲಕ ರಾಜ್ಯದ ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಪರಿಕಲ್ಪನೆಯೊಂದಿಗೆ ನಾವು ಪಂಚರತ್ನ ಯೋಜನೆಯನ್ನು ರೂಪಿಸಿದೆವು. ಆ ಪಂಚರತ್ನ ಯೋಜನೆಯನ್ನು ರೂಪಿಸಿ ಇಡೀ ರಾಜ್ಯದ ಮೂಲೆ ಮುಡುಕಲುಗಳಿಗೆ ನಮ್ಮ ಯಾತ್ರೆ ಹೋಗಿತ್ತು. ಆ ಸಂದರ್ಭದಲ್ಲಿ ಬಂದಂಥ ಜನರ ಪ್ರತಿಕ್ರಿಯೆ ಮತ್ತು ಜನರ ಸ್ಪಂದನೆ ಅದು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ಮತ್ತು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಏನಿದು ಪಂಚರತ್ನ ಯಾತ್ರೆ ಅಂದರೆ, ಮೊದಲನೇದಾಗಿ ನಮ್ಮಲ್ಲಿ ರೈತರು, ಆ ರೈತರ ಕಷ್ಟ, ಸಾಲ, ಕೈ ಸಾಲ ತಗೊಳ್ಳೋದು ಅಥವಾ ಖಾಸಗಿಯವರಿಂದ ಸಾಲ ತಗೊಳ್ಳೋದು, ಸಹಕಾರಿ ಸಂಘದಿಂದ ಸಾಲ ತಗೊಳ್ಳೋದು. ಕಳೆದ ಬಾರಿ ನಾವು 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದ್ವು. ಆದರೂ ಇವತ್ತು ರೈತ ಸಾಲ ಮುಕ್ತರಾಗಿಲ್ಲ. ಅವರಿಗೆ ಬೀಜ ಬಿತ್ತಬೇಕಾದ್ರೆ ಬೀಜವನ್ನು ಕೊಂಡುಕೊಳ್ಳಲಿಕ್ಕೆ ದುಡ್ಡು ಬೇಕು, ಅವರಿಗೆ ರಸಗೊಬ್ಬರ ಕೊಂಡುಕೊಳ್ಬೇಕಾದ್ರೆ ದುಡ್ಡು ಬೇಕು. ಅದಕ್ಕೆ ಹಿಂದಿನ ಸಾಲ ಇದೆ, ನಿಂಗೆ ಕೊಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಾನೂನುಗಳ ಅಡ್ಡಿ ಬರ್ತವೆ. ನೀರಾವರಿಗೆ, ಪಂಪ್ಸೆಟ್ಟಿಗೆ ಅದಕ್ಕೆ ದುಡ್ಡು ಬೇಕು. ಇದಕ್ಕೇನು ಮಾಡಬೇಕು? ಅದಕ್ಕೋಸ್ಕರ ಕುಮಾರಸ್ವಾಮಿ ಅವರೊಂದು ಹೊಸ ಯೋಜನೆ ರೂಪಿಸಿದರು. ಏನು ರೈತರಿದ್ದಾರೆ ಅವರಿಗೆ 1 ಎಕರೆಗೆ 10,000 ರೂಪಾಯಿಯನ್ನು ಕೊಡಬೇಕು. ಬೇರೆ ಸರ್ಕಾರಗಳು, ಬೇರೆ ಪಕ್ಷಗಳು ಉಚಿತವನ್ನು ಕೊಡ್ತಾರೆ, ಗ್ಯಾರಂಟಿ ಕೊಡ್ತಾರೆ, ಗ್ಯಾರಂಟಿ ಕಾರ್ಡ್ ಅಂತ ಕೊಡ್ತಾರೆ. ನಾವು ಹಾಗೆ ಮಾಡಲ್ಲ. ನಾವು ಭಾಳ ಜನ ಕೇಳ್ತಾರೆ, ಯಾಕೆ ಉಚಿತ ನಾವು ಉಚಿತ ಕೊಡಲ್ಲ. ರೈತರ ಜನ್ಮಸಿದ್ಧ ಹಕ್ಕು. ಅವರಿಗೆ 10,000 ರೂಪಾಯಿ ಬಂಡವಾಳವನ್ನು ಎಕರೆಗೆ ಕೊಡ್ತೇವೆ. ಆ 10,000 ರೂಪಾಯಲ್ಲಿ ಅವರು ರಸಗೊಬ್ಬರವನ್ನು ಅಥವಾ ಬೀಜವನ್ನು ಇತ್ಯಾದಿಗಳನ್ನು ಕೊಂಡ್ಕೊಳ್ಬೇಕು. ಆ ಕೃಷಿಯನ್ನು ಅಭಿವೃದ್ಧಿ ಮಾಡಬೇಕು. ಆ ಮೂಲಕ ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಕೃಷಿಕರ ಮೂಲಕ ಅವರು ಅಭಿವೃದ್ಧಿ ಆಗಬೇಕು. ಆಗ ಯಾರು ರೈತ ಜನರಿದ್ದಾರೆ ಅವರ ಮಕ್ಕಳು ಪಟ್ಟಣಗಳಿಗೆ ವಲಸೆ ಹೋಗೋದು ತಪ್ಪುತ್ತದೆ, ಪಟ್ಟಣದಲ್ಲಿ ಕೆಲಸಕ್ಕಾಗಿ ಅಲಿಯುವುದು ತಪ್ಪುತ್ತದೆ. ಅವರ ಹಳ್ಳಿಯಲ್ಲೇ ಉಳಿದು ಈ ಹಳ್ಳಿಯಲ್ಲಿ ಆರ್ಥಿಕ ಚಟುವಟಿಕೆ ಚಿಗುರಿ ಈ ಹಳ್ಳಿ ಅಭಿವೃದ್ಧಿ ಆಗ್ತದೆ. ಇದು ನಮ್ಮ ಪರಿಕಲ್ಪನೆ. ಅದಕ್ಕಾಗಿ ನಾವು ರೈತರಿಗೆ 10,000 ರೂಪಾಯಿ ಕೊಡುವಂಥದ್ದು, ಎಕರೆಗೆ ಕೊಡುವಂಥ ಹೊಸ ಕಾರ್ಯಕ್ರಮ ಮಾಡಿದ್ದೇವೆ. ಇಂಥ ಒಂದು ಯೋಚನೆ ಆ 2 ರಾಷ್ಟ್ರೀಯ ಪಕ್ಷಗಳಿಗೆ ಬರೋದಿಲ್ಲ. ನಾನು ಆ ಪಕ್ಷಗಳ ಹೆಸರು ಹೇಳೋಕ್ಕೆ ಯೋಗ್ಯತೆ ಇಲ್ಲ ಆ ಪಕ್ಷಗಳಿಗೆ, ಅದಕ್ಕಾಗಿ ಹೆಸರೇ ಹೇಳೋದಿಲ್ಲ. 2 ರಾಷ್ಟ್ರೀಯ ಪಕ್ಷಗಳಿಗೆ ಇಂಥ ಯೋಚನೆ ಬರೋದಿಲ್ಲ. ಬಡ ರೈತರ ಪರವಾಗಿ ಯೋಚನೆ ಮಾಡೋ ಪಕ್ಷ ನಮ್ಮದು. ಇನ್ನು ಹೆಣ್ಣುಮಕ್ಕಳು, ಭಾಳ ಜನ ಹೆಣ್ಣುಮಕ್ಕಳು ಬಹಳ ಕಷ್ಟದಲ್ಲಿದ್ದಾರೆ. ಬೆಳಿಗ್ಗೆ ಎದ್ದರೆ ಮಿಕ್ಸಿ ಮಾಡಿದರೆ, ನಾನು ನಿನ್ನೆ ರಾತ್ರಿ ನೋಡಿದೆ, ದಾಂಡೇಲಿಯಲ್ಲಿ ವಿದ್ಯುತ್ತಿನ ಒಂದು ಕಣ್ಣು ಮುಚ್ಚಾಲೆ ಆಟ. ಇಲ್ಲೇ ಹತ್ತಿರದಲ್ಲಿ ವಿದ್ಯುತ್, ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ವಿದ್ಯುತ್ ತಯಾರಿಸಿದ ರಾಜ್ಯ ನಮ್ಮದು. ಆ ಹೆಮ್ಮೆ ನಮಗಿದೆ. ಆದರೆ ರಾತ್ರಿ ಇಡೀ ಕರೆಂಟ್ ಇರಲಿಲ್ಲ, ಬರ್ತಾ ಹೋಗ್ತಾ ಇತ್ತು. ಈ ವಿದ್ಯುತ್ತಿನ ಸಮಸ್ಯೆ ಇದೆ, ಅದನ್ನು ನೇರವಾಗಿ ಅನುಭವಿಸೋ ನಮ್ಮ ಹೆಣ್ಮಕ್ಳು. ಬೆಳಿಗ್ಗೆ ಎದ್ದರೆ ಮಿಕ್ಸಿ ಆನ್ ಮಾಡಿದರೆ ಮಿಕ್ಸಿ ಆಗೋಲ್ಲ. ಅವರು ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ಸಿದ್ಧತೆ ಮಾಡಬೇಕು. ಆ ಮಿಕ್ಸಿ ಮಾಡಿದರೆ ಕರೆಂಟಿನ ಬಿಲ್ ಜಾಸ್ತಿ ಆಗಿದೆ. ಅದರ ಜೊತೆಗೆ ಗ್ಯಾಸನ್ನು ಆನ್ ಮಾಡೋ ಅಂತ ಹೇಳಿದರೆ ಗ್ಯಾಸಿಗೆ 1,200 ರೂಪಾಯಿ ಆಗಿದೆ. ಯಾವ ಹೆಣ್ಣು ಮಕ್ಕಳಿಗೆ ಒಂದು ಮನೆಯ ಸಂಸಾರವನ್ನು ಸರಿದೂಗಿಸ್ಲಿಕ್ಕೆ ಆಗ್ತದೆ? ಗಂಡಸರು ದುಡಿದ ದುಡ್ಡೆಲ್ಲ ಇದಕ್ಕೆ ಖರ್ಚು ಮಾಡಬೇಕಾಗ್ತದೆ. ಆದ್ದರಿಂದ ಹೆಣ್ಣು ಮಕ್ಕಳ ಶಕ್ತಿಯನ್ನು ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ 2,000 ರೂಪಾಯಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮತ್ತು ವೃದ್ಧರು ಇಲ್ಲೆಲ್ಲ ಕಾಣ್ತೀವಿ ನಾವು, ಪಾಪ ವಯಸ್ಸಾದ ಜನ ಇದ್ದಾರೆ, ದುಡಿಯೋ ಶಕ್ತಿ, ರಟ್ಟೆಯಲ್ಲಿ ಶಕ್ತಿ ಇಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ಅವರನ್ನು ನೋಡ್ಕೊಳ್ಳೋರಿಲ್ಲ. ಅದಕ್ಕೋಸ್ಕರ ನಾವು ವೃದ್ಧರಿಗೆ ಮಾಶಾಸನವನ್ನು ಕೊಡ್ತಕ್ಕಂಥದ್ದನ್ನು 65 ವರ್ಷ ಯಾರಿಗೆ ವಯಸ್ಸಾಗಿದೆ ಅವರಿಗೆ 5,000 ರೂಪಾಯಿಯನ್ನು ಮಾಶಾಸನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಯಾವ ರಾಷ್ಟ್ರೀಯ ಪಕ್ಷ ಇಂಥ ಕಾರ್ಯಕ್ರಮ ಮಾಡಿದೆ?
ಯಾರಿಗೆ ರಟ್ಟೆಯಲ್ಲಿ ಬಲ ಇಲ್ಲ ಅವರ ಹೊಟ್ಟೆಗೆ ಹಿಟ್ಟಿರಬೇಕು, ಅವರು ಇರುವಷ್ಟು ದಿನ ಚೆನ್ನಾಗಿ ಆರೋಗ್ಯವಂತರಾಗಿರಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಅವರಿಗೆ 5,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಮಾಡಿದೆ. ಇದು ಜನರನ್ನು ಮುಟ್ಟಿದೆ. ಇನ್ನು ವಿಕಲಚೇತನರಿದ್ದಾರೆ, ಒಂದು ಅಪಘಾತದಲ್ಲಾಗಿರ್ಬೋದು ಅಥವಾ ಹುಟ್ಟಿನಿಂದಾಗಿರ್ಬೋದು, ಅವರು ದಿವ್ಯಾಂಗರಾಗ್ತಾರೆ, ಕೈ ಕಾಲೋ ಕಿವಿಯೋ ಯಾವುದೋ ಅಂಗ ಸರಿ ಇಲ್ಲದಿರುವುದು, ಅಂಥವರಿಗೆ ಪ್ರಪ್ರಥಮವಾಗಿ ಮಾಸಾಸನವನ್ನು ಪ್ರಾರಂಭ ಮಾಡಿದವರೇ ನಾವು. ಪ್ರಪ್ರಥಮವಾಗಿ ವಿಧವಾ ವೇತನವನ್ನು ಕೊಟ್ಟವರು ಜನತಾದವರು, ಕಾಂಗ್ರೆಸ್ನವರಲ್ಲ, BJPಯವರಲ್ಲ. ಆ ರೀತಿಯ ಮಾಸಾಸನವನ್ನು ಕೊಟ್ಟವರು ಇವತ್ತು ವಿಕಲಚೇತನರಿಗೆ ತಿಂಗಳಿಗೆ 2,500 ರೂಪಾಯಿ ಕೊಡ್ತಕ್ಕಂಥ ಹೊಸ ಯೋಜನೆಯನ್ನು ರೂಪಿಸಿದ್ದೇವೆ. ಇದೆಲ್ಲ ಜನರ ಶಕ್ತಿಯ, ಬಡವರ ಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸಗಳು. ಅದರ ಜೊತೆಗೆ ಆರೋಗ್ಯದ ಬಗ್ಗೆ ಇವತ್ತು ನೀವೊಂದು ಕಾಯಿಲೆ ಕಸಾಲೆ ಬಂದಾಗ ಒಬ್ಬ ಬಡವ ಒಂದು ಆಸ್ಪತ್ರೆಗೆ ಹೋದರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಲ್ಯಾಬ್ ಇಲ್ಲ, ಲ್ಯಾಬ್ ಇದ್ದರೆ ಟೆಕ್ನಿಷಿಯನ್ ಇಲ್ಲ, ಎಕ್ಸ್ರೇ ಇದ್ದರೆ ಎಕ್ಸ್ರೇ ಟೆಕ್ನಿಷಿಯನ್ ಇಲ್ಲ, ಅಲ್ಲಿ CT ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಅಲ್ಲಿ ವ್ಯವಸ್ಥೆ ಇಲ್ಲ, ಎಲ್ಲ ಇದ್ದರೆ ವೈದ್ಯರಿಲ್ಲ, ವೈದ್ಯರಿದ್ದರೆ ಔಷಧಿ ಇಲ್ಲ. ಇದಾಗಬಾರ್ದು. ಪ್ರತಿ ತಾಲೂಕು ಹೋಬಳಿ ಅಥವಾ ಹೋಬಳಿಯಲ್ಲಿ ಹೈಟೆಕ್ ಆಸ್ಪತ್ರೆಗಳಾಗಬೇಕು. ಬಡವರಿಗೆ ಉಚಿತವಾಗಿ ಎಲ್ಲ ವ್ಯವಸ್ಥೆಗಳಿರುವಂಥ ಒಂದು ಶುಶ್ರೂಷೆ ಚಿಕಿತ್ಸೆ ಸಿಗಬೇಕು ಅನ್ನೋದು ಕುಮಾರಸ್ವಾಮಿಯವರ ಕಲ್ಪನೆ. ಅದಕ್ಕಾಗಿ ನಾವು ಪಂಚರತ್ನ ಯೋಜನೆಯಲ್ಲಿ ಆ ಆಸ್ಪತ್ರೆಗಳನ್ನು ಅಭಿವೃದ್ಧಿಪಡಿಸಿ ಪ್ರತಿ ತಾಲೂಕಿನಲ್ಲೂ ಕೂಡ ಹೈಟೆಕ್ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಯಾವ ರಾಜಕೀಯ ಪಕ್ಷ ಇಂಥ ಕಾರ್ಯಕ್ರಮ ರೂಪಿಸಿದೆ? ಯಾರೂ ಮಾಡಿಲ್ಲ. ಇವತ್ತು ಒಬ್ಬ ವ್ಯಕ್ತಿ ಒಂದು ಖಾಸಗಿ ಆಸ್ಪತ್ರೆಗೆ ಹೋದರೆ ಜ್ವರ, ತಲೆನೋವು ಏನೋ ಇತ್ಯಾದಿ ಬಂದರೆ ಅವನು ಹೋಗಿ ಇಲ್ಲಿ ಬರಬೇಕಾದ್ರೆ ಅವನು ಆರೋಗ್ಯ ಸುಧಾರಿಸೋದಕ್ಕೆ ಮೊದಲು ಅವನ ಆರ್ಥಿಕವಾದಂಥ ಆರೋಗ್ಯ ಸಂಪೂರ್ಣವಾಗಿ ಹದಗೆಡ್ತಾ ಇದೆ. ಭಾಳ ದುಬಾರಿಯಾಗಿದೆ ಔಷಧಿಗಳು. ಅಂಥ ಕಾರಣಕ್ಕಾಗಿ ನಾವು ಹೈಟೆಕ್ ಆಸ್ಪತ್ರೆಗಳು ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದೇವೆ. ಇನ್ನು ಯುವ ಜನ ಕೆಲಸ ಇಲ್ಲದೆ ಅಲ್ದಾಡ್ತಾರೆ. ಭಾಳ ಜನಕ್ಕೆ ಕೆಲಸ ಇಲ್ಲ, ಹತಾಶರಾಗ್ತಾರೆ. ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳು ಅವರಿಗೆ ಧ್ವಜ ಕೊಟ್ಟು ಜೈ ಹಾಕಿಸ್ತಾರೆ, ಜೈ ಅಂತ ಹೇಳಿ ಹಾಕಿಸ್ತಾರೆ. ಆದರೆ ಅವರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಅವರ ಸ್ವಂತ ಕಾಲಲ್ಲಿ ಅವ್ರು ನಿಲ್ಲಬೇಕು, ಹೆತ್ತವರಿಗೆ ಹೊರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ ಯುವಜನ ಸಬಲೀಕರಣ ಯೋಜನೆಗಳನ್ನು ನಮ್ಮ ಪಂಚರತ್ನ ಯೋಜನೆಯಲ್ಲಿ ಸೇರಿಸ್ಕೊಂಡಿದ್ದೇವೆ. ಮಹಿಳೆಯರಿಗೂ ಕೂಡ ಸ್ವಸಹಾಯ ಸಂಘಗಳಿಂದ ಸಾಲ ತಗೊಂಡಿದ್ದಾರೆ. ಅದಕ್ಕೆ ಆಣೆ ಎಲ್ಲ ಹಾಕಿ ಪ್ರಮಾಣ ಮಾಡಿಸಿ ಅವರಿಗೆ ಸಾಲ ಕೊಡ್ತಾರೆ. ಆ ಸಾಲವನ್ನು ವಸೂಲು ಮಾಡ್ತಾರೆ. ಅದಕ್ಕೆ ಬಡ್ಡಿ 14% ಬಡ್ಡಿ ತಗೊಳ್ತಾ ಇದ್ದಾರೆ. ಆ ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರ ಶೋಷಣೆ ಆಗ್ತಾಯಿದೆ. ಅಗತ್ಯಕ್ಕಾಗಿ ಸಾಲ ತಗೊಳ್ತಾರೆ, ಕಟ್ಟಲಿಕ್ಕೆ ಬರೋದಿಲ್ಲ, ಅದಕ್ಕೆ ಇನ್ನೊಂದು ಸಾಲ ತೆಗಿಬೇಕಾಗ್ತದೆ. ಸೆಲ್ಫ್ ಹೆಲ್ಪ್ ಗ್ರೂಪಿನಿಂದ ಮೈಕ್ರೋ ಫಿನಾನ್ಸ್ ಸಾಲದವರೆಗೆ ಮೈಕ್ರೋ ಫಿನಾನ್ಸ್ ಸಂಸ್ಥೆಗಳು ಮಾಡುವಂಥ ಸಾಲದ ಒಂದು ದಂಧೆ ಏನಿದೆ, ಇದರಿಂದಾಗಿ ಮಹಿಳೆಯರ ಶೋಷಣೆ ಆಗ್ತಾಯಿದೆ. ಇದನ್ನು ತಪ್ಪಿಸಲಿಕ್ಕೆ ಸಂಪೂರ್ಣವಾಗಿ ಮಹಿಳೆಯರು ತೆಗೆದುಕೊಂಡಿರುವಂಥ ಸ್ವಸಹಾಯ ಸಂಘದ ಸಾಲಗಳನ್ನು ಮನ್ನಾ ಮಾಡ್ತೇವೆ ಅನ್ನುವಂಥ ದೃಢ ನಿರ್ಧಾರವನ್ನು ತಗೊಂಡಿರೋದು ನಮ್ಮ ಜನತಾದಳ, ಕುಮಾರಣ್ಣ ನೇತೃತ್ವ ಸರ್ಕಾರ ಅಂತ ಹೇಳಲಿಕ್ಕೆ, ಪಕ್ಷ ಅಂತ ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇನೆ. ಇದೇ ರೀತಿ ನಮ್ಮ ಆರೋಗ್ಯದ ಬಗ್ಗೆ ಆಯಿತು, ಶಿಕ್ಷಣದ ಬಗ್ಗೆ, ಇನ್ನು ರೈತರ ಕೃಷಿಯ ಬಗ್ಗೆ ಕೂಡ ಇಸ್ರೇಲ್ ಮಾದರಿಯಲ್ಲಿ ರೈತರಿಗೆ ತರಬೇತಿಯನ್ನು ಕೊಟ್ಟು ಕಡಿಮೆ ನೀರಿನಲ್ಲಿ ಹೆಚ್ಚು ಉತ್ಪನ್ನ ಹೇಗೆ ಪಡೆಯಬಹುದು, ಅವರಿಗೆ ಮಾರುಕಟ್ಟೆ ಹೇಗೆ ಕೊಡ್ಬೋದು, ಇವೆಲ್ಲವನ್ನು ಕೂಡ ವೈಜ್ಞಾನಿಕವಾಗಿ ನಾವು ಅಧ್ಯಯನ ಮಾಡಿ ರೈತರಿಗೆ ತರಬೇತಿಯನ್ನು ಕೊಟ್ಟು ಅವರ ಒಂದು ಸ್ವಾವಲಂಬನೆ ಬದುಕಿಗೆ ನೆರವಾಗುವಂಥ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ದೊಡ್ಡ ದೊಡ್ಡ ಪಕ್ಷಗಳು ದೊಡ್ಡ ದೊಡ್ಡ ಭಾಷಣ ಮಾಡ್ತವೆ. ಅವರು ಹೈವೇಗಳನ್ನು ಮಾತಾಡ್ತಾರೆ, ಟೋಲ್ ಗೇಟ್ಗಳಲ್ಲಿ ಅಥವಾ ಸಾವಿರಾರು ಕೋಟಿಗಳ ರಸ್ತೆಯನ್ನು ಮಾಡಿ ದೊಡ್ಡ ದೊಡ್ಡ ವಾಹನಗಳಿಗೆ ಅನುಕೂಲವಾಗುವಂಥ ಕೆಲಸ ಮಾಡ್ತಾರೆ. ಆದರೆ ನಾವು ಬಡವರ ಪರವಾಗಿ ಯೋಚನೆ ಮಾಡ್ತೇವೆ, ಅವರ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತೇವೆ, ಅವರ ಶಿಕ್ಷಣದ ಬಗ್ಗೆ ಯೋಚನೆ ಮಾಡ್ತೇವೆ, ಮಹಿಳೆಯರ ಸಬಲೀಕರಣದ ಬಗ್ಗೆ ಯೋಚನೆ ಮಾಡ್ತೇವೆ, ಯುವಕರಿಗೆ ಉದ್ಯೋಗದ ಬಗ್ಗೆ ಯೋಚನೆ ಮಾಡ್ತೇವೆ. ಇಂತಹ ಸರಿಯಾದ ನಿಟ್ಟಿನಲ್ಲಿ ಜನಪರವಾದಂಥ ಕೆಲಸ, ಜನಪರವಾದಂಥ ನಿಲುವುಗಳು, ಸಾಮಾನ್ಯ ಜನರ ಬದುಕನ್ನು ಹಸನಗೊಳಿಸಿ ಅವರಿಗೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ದಿನಗಳನ್ನು ಕಾಣುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಇಷ್ಟಪಡ್ತೇವೆ. ಆ ಬೇರೆ ಪಕ್ಷಗಳ ಹಾಗೆ ದೊಡ್ಡ ದೊಡ್ಡ ಮಾತುಗಳು, ಬಣ್ಣದ ಮಾತುಗಳು ಅವೆಲ್ಲವನ್ನು ನಾವು ಮಾಡೋದಿಲ್ಲ. ಒಂದು ಪಕ್ಷ ಜಾಹೀರಾತಿ ಖರ್ಚು ಮಾಡ್ತಾ ಇದೆ, ಕೋಟಿ ರೂಪಾಯಿ ಒಂದು ಪತ್ರಿಕೆಯಲ್ಲಿ ಜಾಹೀರಾತಿ ಕೊಡಬೇಕಾದ್ರೆ 10 ಲಕ್ಷ ಒಂದು ದಿನಕ್ಕೆ ಕೊಡಬೇಕಾಗ್ತದೆ. ಅಂಥದ್ದು ದಿನ ಜಾಹೀರಾತು ಕೊಡ್ತಾರೆ. ಎಲ್ಲಿಂದ ಬಂತು ಈ ದುಡ್ಡು? ಅದೇ ದುಡ್ಡಲ್ಲಿ ನಾವಾಗಿದ್ದರೆ ಒಂದು ಆಸ್ಪತ್ರೆ ಕಟ್ತಿದ್ವಿ, ಒಂದು ಶಾಲೆ ಕಟ್ತಿದ್ವಿ. ಇವತ್ತು ನಮ್ಮ ಉದ್ದೇಶ ಇದೆ, ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅನ್ನುವಂಥ ಸ್ಕೂಲ್ ಇದೆ. ತಾಲೂಕಿಗೆ 2 ಸ್ಕೂಲ್ಗಳನ್ನು ಮಾಡಿದ್ದೇವೆ. ಕುಮಾರಸ್ವಾಮಿಯವರ ಒಂದು ಕನಸಿನ ಕೂಸದು. ಆ ಸ್ಕೂಲ್ ಯಾವ ರೀತಿ ಇದೆ ಅಂದರೆ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್, ಈಜುಕೊಳ ಸಹಿತ ಒಂದು ಸರ್ಕಾರಿ ಶಾಲೆಯಲ್ಲಿ ಇದೆ. ಅತ್ಯುತ್ತಮವಾದ ಶಾಲೆ. ₹1 LKGಯಿಂದ ಪ್ರಾರಂಭ ಮಾಡಿ PUCವರೆಗೆ ₹1 ಶುಲ್ಕವನ್ನು ವಿಧಿಸದೆ ಸರ್ಕಾರಿ ಶಾಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಯನ್ನಾಗಿ ನಿರ್ಮಿಸಿದಂಥ ಕೀರ್ತಿ ಜನತಾದಳದ ಕುಮಾರಸ್ವಾಮಿಯವರ ಸರ್ಕಾರಕ್ಕಿದೆ. ಅದನ್ನು ವಿಸ್ತರಿಸಿ ಇನ್ನು ಪ್ರತಿ ಗ್ರಾಮದಲ್ಲಿ ಕೂಡ ನಾವು ಅತ್ಯುತ್ತಮವಾದಂಥ ಶಾಲೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಬದ್ಧ ಕಂಕಣರಾಗಿದ್ದೇವೆ. ಹೀಗೆ ನಮ್ಮ ಕಾರ್ಯಕ್ರಮಗಳು ಬೇರೆ ಯಾರೂ ನಮ್ಮನ್ನು ಸಾಟಿಯಾಗಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮದು ಜನಪರವಾದದ್ದು, ಗ್ರಾಮಾಂತರವಾದ ದೃಷ್ಟಿ ಇರುವುದು, ಸ್ಥಳೀಯವಾಗಿ ಚಿಂತನೆ ಮಾಡುವಂಥದ್ದು ಮತ್ತು ಮೀಸಲಾತಿ ಬಗ್ಗೆ. ಇಲ್ಲಿ ನನಗೆ ಭಾಳ ಆಶ್ಚರ್ಯ ಆಯಿತು.
ಇವತ್ತು ಕರ್ನಾಟಕದಲ್ಲಿ ಮೂಗಿಗೆ ತುಪ್ಪ ಸವರಿದ್ದಾರೆ. ಆ ಜಾತಿಗೆ ಸ್ವಲ್ಪ ಮೀಸಲಾತಿ, ಈ ಜಾತಿಗೆ ಸ್ವಲ್ಪ ಮೀಸಲಾತಿ, ಇವರಿಂದ ಕಿತ್ತು ಅವರಿಗೆ ಕೊಟ್ಟು ಚುನಾವಣೆ ಬಂದಾಗ ಮೀಸಲಾತಿಯ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದು ಆದ್ಯಾದೇಶದ ರೂಪದಲ್ಲಿ ಬರೋದಿಲ್ಲ. ಅದು ಏನಾಗಿದೆ, ಬಡವರಿಗೆ ಎಲ್ರಿಗೂ ಮೀಸಲಾತಿ ಸಿಗಬೇಕು. ಬಡವರ ಮೀಸಲಾತಿಯಿಂದ ಅವರ ತಲೆಮಾರುಗಳು ಅಂದರೆ ಅವರ ಮುಂದಿನ ಜನಾಂಗದ ಮಕ್ಕಳಿಗೆ ವಿದ್ಯೆ ಉಚಿತವಾಗಬೇಕು, ಉದ್ಯೋಗ ಸಿಗಬೇಕು. ಇದು ಒಂದು ಮೀಸಲಾತಿಯ ನಿಜವಾದ ಉದ್ದೇಶ. ಆದರೆ ಏನಾಗಿದೆ, ಇವತ್ತು ರಾಜಕೀಯವಾಗಿ ಮೀಸಲಾತಿಯನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ದೇವೇಗೌಡರು ಒಂದು ಅಧ್ಯಯನ ಮಾಡಿದ ಮೂಲಕ ದೇವೇಗೌಡರ ಕಾಲದಲ್ಲಿ ಈ ರಾಜ್ಯದಲ್ಲಿದ್ದಂಥ ಎಲ್ಲ ಬಡವರನ್ನು ಒಂದು ಸಮೀಕ್ಷೆ ನಡೆಸಿ, ಮುಸ್ಲಿಮರು ಬಡವರಲ್ಲಿ ಹೆಚ್ಚು ಮುಸ್ಲಿಮರಿದ್ದಾರೆ, ಅವರಿಗೆ ಬೇರೆಯವರಷ್ಟು 12% ಬೇಡ, 8% ಬೇಡ, ಅವರಿಗೆ ಅವರ ಜನ್ಮಸಿದ್ಧ ಹಕ್ಕಾದ 4% ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ತಗೊಂಡ್ರು. ಆ 4% ವಿನಾಕಾರಣವಾಗಿ ಇವತ್ತು ಕಿತ್ತು ತಗೊಂಡಿದ್ದಾರೆ, ಅವೈಜ್ಞಾನಿಕವಾಗಿ ಕಿತ್ತು ತಗೊಂಡಿದ್ದಾರೆ. ಅವರಿಗೆ ಅವರ ಮಕ್ಕಳಿಗೆ ಇನ್ನೂ ಕೆಲವು ಶತಮಾನಗಳವರೆಗೆ ಉದ್ಯೋಗ ಸಿಗೋದಿಲ್ಲ, ಅವರಿಗೆ ಶಿಕ್ಷಣ ಉಚಿತವಾಗಿ ಸಿಗೋದಿಲ್ಲ, ಯಾವುದೇ ಸವಲತ್ತುಗಳು ಸಿಕ್ಕದಂತೆ ಮಾಡಿದ್ದಾರೆ. ಇದು ಮಾನವೀಯ ಗುಣ ಅಲ್ಲ, ಇದಾಗಬಾರ್ದು. ಈ ದೇಶದಲ್ಲಿ ಸರ್ವರು ಸಮಾನರು, ಅವರಿಗೆ ಸಿಕ್ಕಬೇಕಾದಂಥ ಸವಲತ್ತು ಸಿಗಬೇಕಿತ್ತು. ಅದು ಅವರ ಮಟ್ಟಿಗೆ ಮಾತ್ರ ಅಲ್ಲ. ಇನ್ನು ನಾನು ಇಲ್ಲಿ ಬಂದ ಮೇಲೆ ನೋಡಿದೆ, ಇಲ್ಲಿ ಸಣ್ಣ ಪುಟ್ಟ ಜಾತಿಗಳಿವೆ. ಹಾಲಕ್ಕಿಗೌಡರು, ಪಟ್ಟೇಗಾರರು, ಈ ಥರ ಸಣ್ಣ ಸಣ್ಣ ಜಾತಿಗಳಿವೆ. ಇವರಿಗೆ ಯಾವುದೇ ಮೀಸಲಾತಿ ಇಲ್ಲ. ಆ ಕಡೆ ಒಕ್ಕಲಿಗರು ಅನ್ನುವಂಥ ಪಟ್ಟಿಯಲ್ಲಿ ಬಂದರೆ ಅವ್ರಿಗೆ 6%, ಅವರ ಜನಸಂಖ್ಯೆ ಮತ್ತು ಜಾತಿಯ ಸಂಖ್ಯೆ ತೆಗೆದರೆ ಅವರಿಗೆ ಮೀಸಲಾತಿ ಏನೇನೂ ಸಾಕಾಗೋದಿಲ್ಲ. ಅವರಿಗೆ ಯಾವುದೇ ಒಂದು ಹುದ್ದೆ ಸಿಗುವಂಥ ಸೌಲಭ್ಯಗಳು ಸಿಗುವಂಥ ಸಾಧ್ಯತೆ ಇಲ್ಲ. ಇವೆಲ್ಲವನ್ನು ಸ್ಥಳೀಯವಾಗಿ ಚಿಂತನೆ ಮಾಡಬಲ್ಲ ಸ್ಥಳೀಯವಾದಂಥ ನಾಯಕರನ್ನು ಸೃಷ್ಟಿ ಮಾಡಬೇಕು. ಸ್ಥಳೀಯ ಶಾಸಕರುಗಳು ಇದನ್ನು ವಿಧಾನಸಭೆಯಲ್ಲಿ ಧ್ವನಿಸಬೇಕು. ಆ ಮೂಲಕ ಪರಿಹಾರವನ್ನು ಕಂಡುಕೊಳ್ಬೇಕು. ಅದಕ್ಕಾಗಿ ನಾವು ಕುಮಟಾದಲ್ಲಾಗಲಿ, ಹಳಿಯಾಳದಲ್ಲಾಗಲಿ, ಶಿರಸಿಯಲ್ಲಾಗಲಿ, ಯಲ್ಲಾಪುರದಲ್ಲಾಗಲಿ, ಭಟ್ಕಳದಲ್ಲಾಗಲಿ ಅತ್ಯುತ್ತಮವಾದಂಥ ಅಭ್ಯರ್ಥಿಗಳು ನಿಲ್ಲಿಸಿದ್ದೇವೆ. ಒಳ್ಳೆಯ ಹಿನ್ನೆಲೆಯುಳ್ಳವರನ್ನು, ಎಲ್ಲ ಅತ್ಯುತ್ತಮ ಹಿನ್ನೆಲೆಯ ಅಭ್ಯರ್ಥಿಗಳನ್ನು ಆರಿಸಿದ್ದೇವೆ. ನಮಗೆ ನಮ್ಮ ಅಭ್ಯರ್ಥಿ CDಗೋಸ್ಕರ ಹೈಕೋರ್ಟ್ನಿಂದ ಸ್ಟೇ ತಂದು ಅಡ್ಡಾಡುವಂಥ ಪರಿಸ್ಥಿತಿ ಇಲ್ಲ. ನಮ್ಮ ಎಲ್ಲ ಅಭ್ಯರ್ಥಿಗಳು ಭಾಳ ಸ್ವಚ್ಛ ಹಿನ್ನೆಲೆ ಉಳ್ಳವರು, ಸ್ವಚ್ಛ ಕೈಗಳುಳ್ಳವರು. ಆ ರೀತಿಯ ಅಭ್ಯರ್ಥಿಗಳು ಇರೋದರಿಂದ ಇವತ್ತು ಜನ ನಮ್ಮನ್ನು ಸ್ವೀಕರಿಸ್ತಾರೆ. ಸ್ವೀಕಾರಾರ್ಹ ಅಭ್ಯರ್ಥಿಗಳನ್ನು ಆರಿಸಿದ್ದೇವೆ. ಆದ್ದರಿಂದ ಈ ಜಿಲ್ಲೆಯಲ್ಲಿ ನಾವು ಕನಿಷ್ಠ 3 ರಿಂದ 4 ಶಾಸಕರನ್ನು ಗೆಲ್ಲಿಸಿ ಕಳಿಸುವ ಮೂಲಕ ಕರ್ನಾಟಕದಲ್ಲಿ ಒಂದು ಹೊಸ ಶಕೆ ಆರಂಭ ಆಗ್ತದೆ. ರಾಜ್ಯದ ಸರ್ಕಾರ, ಹೊಸ ನೂತನ ಸರ್ಕಾರವನ್ನು ಸನ್ಮಾನ್ಯ ಕುಮಾರಸ್ವಾಮಿಯವರು ನೇತೃತ್ವದ, ಅವರ ಮುಖ್ಯಮಂತ್ರಿತ್ವದ ಒಂದು ಸರ್ಕಾರ ರಚನೆ ಆಗ್ತದೆ. ಇಡೀ ಕರ್ನಾಟಕದ ಅಭಿವೃದ್ಧಿಗಾಗಿ ಅವರು ಹಿಂದೆ ಮಾಡಿದ ಕಾರ್ಯಕ್ರಮಗಳನ್ನು ಮೀರಿ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮ ರೂಪಿಸಿ ಈ ರಾಜ್ಯವನ್ನು ರಾಮರಾಜ್ಯವಾಗಿ ಸ್ಥಾಪಿಸ್ತಾರೆ. ಅದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗುವ ಮೂಲಕ ಮಾತ್ರ ಸಾಧ್ಯ ಅನ್ನುವ ಮಾತಿನೊಂದಿಗೆ ನಿಮ್ಮ ಈ ಚಾನಲ್ಗೆ ನಾನು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಿಮ್ಮ ಮಾಧ್ಯಮದ ಮೂಲಕ ಜನರನ್ನು ಕೇಳ್ಕೊಳ್ತೇನೆ, ಈ ಒಂದು ಜಿಲ್ಲೆಗೆ ಅಪಾರವಾದಂಥ ಜಲ ಸಂಪತ್ತಿದೆ, ಅರಣ್ಯ ಸಂಪತ್ತಿದೆ, ಎಲ್ಲ ಸಂಪತ್ತುಗಳಿವೆ. ಅದರಲ್ಲೂ ಮುಖ್ಯವಾಗಿ ಜನ ಸಂಪತ್ತು ಅಂದರೆ ತೋಳ್ಬಲಗಳಿವೆ. ಇವರ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಆರಿಸುವ ಮೂಲಕ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಇನ್ನಷ್ಟು ವೇಗ ಪಡ್ಕೊಳ್ಳುವ ಹಾಗೆ ಮಾಡಬೇಕು ಅನ್ನುವಂಥ ಕಳಕಳಿಯ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ತುಂಬ ಸಂತೋಷ.